ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಪುಟ್ಟದೊಂದು ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಇದು ಹಸಿನ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ. ಇವತ್ತು ಆ್ಯಕ್ಚುಲಿ ಟೈಮ್ ಆಗಿದೆ, ಈಗ 7:30 ಆಗಿದೆ. ನಮ್ಮ ಹಸ ಇವತ್ತು ಪುಟ್ಟದೊಂದು ಕರ ಹಾಕ್ತಾಯಿದೆ. ಅದನ್ನು ನಿಮ್ಮ ಜೊತೆಲೆಲ್ಲ ಶೇರ್ ಮಾಡೋಣ ಅಂತ. ಅಂದರೆ ಹಸಗಳು ಯಾವ ಟೈಮ್ಗೆ ಕರ ಹಾಕ್ತವೆ ಅಂತ ಪಾಪ ಅವಕ್ಕೆ ಗೊತ್ತಿರಲ್ಲ. ಸೊ ನೈಟ್ ಆಗಿದೆ ಇವತ್ತು 7:30. ಈಗ ಹಸ ಕರ ಆಗ್ತಾಯಿದೆ. ನೀವೆಲ್ಲ ನೋಡಿರ್ತೀರೋ ಇಲ್ವೋ, ಸೊ ಶೇರ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆಲಿ ಶೇರ್ ಮಾಡ್ತಾರೋ ಅಂಥದ್ದು. ಈಗ ನೀವು ನೋಡ್ಬೋದು, ಇನ್ನೊಂದು 5-10 ಮಿನಿಟ್ಸಲ್ಲಿ ಹಸ ಕರ ಹಾಕುತ್ತೆ. ಪಾಪ ಅದು ಬೆಳಗಿಂದ ತುಂಬ ಸ್ಟ್ರಗಲ್ ಬೀಳ್ತಾಯಿರೋದು ಕರ ಹಾಕೋದಕ್ಕೆ. ನೀರು ಕುಡಿತಾ ಇದ್ದಿಲ್ಲ, ಮತ್ತು ಮಲಗೋಕ್ಕಾಗ್ತಾಯಿದ್ದಿಲ್ಲ. ನಮಗಂತೂ ತುಂಬಾ ಬೇಜಾರಾಗೋದು. ಪ್ರಾಣಿಗಳಿಗೂ ಎಷ್ಟು ಹಿಂಸೆ ಆಗುತ್ತೆ ಅಂತ ನೋಡಿ. ನಮಗಂತೂ ಬೇಜಾರೇ ಆಗೋಗಿತ್ತು. ನೀರು ಕುಡಿತಾ ಇಲ್ಲ, ಮಲಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅದು ಕರ ಹಾಕೋಕ್ಕೆ ಮುಂಚೆ ಒನ್ ಡೇ ಮುಂಚೆಯಿಂದನೇ ಸಪ್ಪಗಾಗ್ಬಿಡುತ್ತೆ, ನೀರು ಕುಡಿಯೋದಿಲ್ಲ, ಏನೂ ಮಾಡೋದಿಲ್ಲ. ಮಲಗೋಕ್ಕೂ ಪಾಪ ಅವಕ್ಕೂ ಕಷ್ಟ. ಮಲಗಿಬಿಟ್ರೆ ಎದ್ದೊಳಕ್ಕಾಗಲ್ಲ, ನಿಂತ್ಕೊಂಡೇ ಆ ಕಡೆಯಿಂದ ಈ ಕಡೆಗೆ ಒದ್ಲಾಡ್ತಾ ಇರ್ತವೆ. ಇವಾಗ ಫೈನಲಿ ನೈಟು ಕರ ಹಾಕ್ತಾ ಇರೋಂಥದ್ದು. ಈಗ ನಾವೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಕಾಲೊಂದು ಆಚೆ ಬಂದಿದೆ, ಅದು ಆ ಕರ ಆಚೆ ಬರಬೇಕು ಅಂದರೆ ಮಡ್ಲು ಅಂತ ಏನಂತೀವಲ್ಲ, ಅದಕ್ಕೆ ಫುಲ್ಲು ಹರಳೆಣ್ಣೆಲ್ಲ ಹಾಕಬೇಕು. 2 ಚೀಲ ಅಂದರೆ ಕಾಟನ್ ಚೀಲ ಬರುತ್ತಲ್ಲ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ತುಂಬ ಸ್ಮೂತಾಗಿರುತ್ತೆ, ಕರನ ಎಳಿಯೋಕ್ಕಾಗೋದಿಲ್ಲ. ಕೆಲವೊಂದು ಕರಗಳು ಪುಟ್ಟದಾಗಿದ್ದರೆ ಹಸನೇ ಕರನ ಹಾಕ್ಬಿಡುತ್ತೆ. ಇದು ತುಂಬ ದೊಡ್ಡ ಕರ ಇರೋದ್ರಿಂದ ಅದಕ್ಕೆ ಪಾಪ ತುಂಬ ಹಿಂಸೆ ಆಗ್ತದೆ. ನೀವು ನೋಡ್ಬೋದು, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಇಬ್ಬರು ಮೈದಂದಿರು ಎಲ್ಲ ತೆಗಿತಾರೆ. ತುಂಬ ಹಿಂಸೆ ತೊಗೊಂಡ್ಬಿಡ್ತು ಹಸ ಅಂತೂ, ತುಂಬಾ ಬೇಜಾರಾಯಿತು. ಈಗ ಹರಳೆಣ್ಣೆಲ್ಲ ಹಾಕಿದ್ದಾರೆ, ಚೀಲ ಎಲ್ಲ ಹತ್ರ ಇಟ್ಕೊಂಡಿದ್ದಾರೆ. ಯಾಕಂದರೆ ಕರನ ಎಳಿಯೋಕ್ಕಾಗೋದಿಲ್ಲ, ಅದು ಫುಲ್ಲು ಸ್ಮೂತಾಗಿರುತ್ತೆ. ಫುಲ್ಲು ಹೇಗೆ ಅಂದರೆ ಜೆಲ್ ಥರ ಇರುತ್ತೆ. ನಾವು ಹಿಂಗೆ ಕೈ ಇಕ್ಕಿದ ತಕ್ಷಣ ಜಾರುತ್ತೆ, ಫುಲ್ಲು ತೆಗಿಯೋಕ್ಕೆ ಆಗೋದಿಲ್ಲ. ಫಸ್ಟ್ ಬಂದ್ಬಿಟ್ಟು 2 ಕಾಲು ಮತ್ತು 2 ಕಾಲು ಬರುತ್ತೆ. ಕಾಲು ಮೇಲೆ ಬಂದ್ಬಿಟ್ಟು ತಲೆ ಬರುವಂಥದ್ದು. ಇದು ನಾವು ಯಾವಾಗಲೂ ಹಸಿಗೆ ಇದಾಕ್ಸುವಾಗ ಹೇಳ್ತೀವಿ ಅವ್ರಿಗೆ, ಪುಟ್ಟ ಕರ ಹಾಕೋ ಅಂಥದ್ದು. ಆ್ಯಕ್ಚುಲಿ ಇದರಲ್ಲಿ ಬಂದ್ಬಿಟ್ಟು HF ಕರ ಮತ್ತು ಆ್ಯಕ್ಚುಲಿ HF ಇರುವಂಥದ್ದು ಹಾಕಿದಾಗ ಏನಾಗುತ್ತೆ ಅಂದರೆ ಅವು ತುಂಬ ದೊಡ್ಡದಾಗಿ ಬೆಳವಣಿಗೆ ಆಗುತ್ತೆ. ಸೊ ಹಸ ಈಯೋಕ್ಕೂ ತುಂಬ ಕಷ್ಟ ಆಗುತ್ತೆ. ನಾವು ಯಾವಾಗಲೂ ಹೇಳ್ತೀವಿ, ಅಣ್ಣ ಜೆರ್ಸಿದು ಇರುವಂಥದ್ದು ಹಾಕಿ, ಆವಾಗ ಹಸ ತುಂಬ ಚೆನ್ನಾಗಿ ಹಸ ಈಕೊಳುತ್ತೆ, ಆದಷ್ಟು ಅದೇ ಈಕೊಳುತ್ತೆ. ನೀವು HF ಹಾಕ್ಬಿಟ್ರೆ ಅದು ಪಾಪ ತುಂಬ ಕಷ್ಟ ಬೀಳುತ್ತೆ. ಯಾಕಂದರೆ HF ಕರಗಳು ತುಂಬ ಬೆಳವಣಿಗೆ ಆಗ್ಬಿಟ್ಟಿರ್ತವೆ, ತುಂಬ ದೊಡ್ಡ ಕರನು. ಜೆರ್ಸಿ ಕರಗಳ್ದು ಹಾಕ್ಸುವಾಗ ಅದು ತುಂಬ ಪುಟ್ಟ ಆಗಿರುತ್ತೆ. ಹಸಗಳೇನು ಮಾಡ್ತವೆ, ಮಲಗಿರೋ ಹತ್ರನೇ ನಾರ್ಮಲಾಗಿ ಹಸ ಕರನ ಹಾಕ್ಕೊಂಬಿಡುತ್ತೆ. ಅವಾಗ ನಮ್ಮ ಹೆಲ್ಪೆಲ್ಲ ಅವಕ್ಕೆ ಅವಶ್ಯಕತೆನೇ ಇರೋದಿಲ್ಲ. ಈ HF ಕರಗಳು ಏನು ಗೊತ್ತಾ, ಜಾತಿ ಕರಗಳು ಅಂತ ಹೇಳ್ತಾರೆ. ಸೊ ಸೇಮ್ ಅದರ ಅಮ್ಮ ಇದ್ದಂಗೆ ಇದೆ ಕರ. ಆ್ಯಕ್ಚುಲಿ ಕರ ಹಾಕಿರೋವಂಥದ್ದು ಯಾವುದು ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ನೋಡಿ, ಈಗ ಕಾಲು ಬಂದಿದೆ, ಕಾಲು ಮೇಲೆ ಬಂದ್ಬಿಟ್ಟು ತಲೆ ಬಂದಿರೋವಂಥದ್ದು. ತುಂಬಾ ಹಿಂಸೆ ಆಯಿತು. ನಾವು ಅವ್ರಿಗೆ ಎಷ್ಟು ಸತಿ ಹೇಳಿದ್ರು ಕೇಳೋದೇ ಇಲ್ಲ. ಇದು HF ಕರ ಹಾಕಿದ್ದಾರೆ, ಅದು ಪಾಪ ಈಯೋಕ್ಕೆ ತುಂಬ ಹಿಂಸೆ ತೊಗೊಳೋದು. ಫೈನಲಿ ಡಾಕ್ಟ್ರನ್ನ ಕರ್ಸೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮ ಮೈದಾ ಇವರೆಲ್ಲ ಬೇಡ ಈತ ಆರಾಮ್ಸೆ ಹಸ ಅಂತಂದ್ಬಿಟ್ಟು. ನೀವು ನೋಡ್ಬೋದು, ತಲೆನೇ ನೋಡಿ ಎಷ್ಟು ದಪ್ಪ ಇದೆ ಅಂತ. ಪಾಪ ತುಂಬಾ ಕಷ್ಟ ಬಿತ್ತು ನಮ್ಮ ಹಸ ಅಂತೂ. ನೀವು ನೋಡ್ಬೋದು, ಈಗ ಹರಳೆಣ್ಣೆ ಹಾಕ್ಕೊಂಡು ಕರನ ಆಚೆ ತೆಗಿತಾ ಇರೋವಂಥದ್ದು. ತುಂಬಾ ಕಷ್ಟ ಬಿದ್ದರು. ಹಾಫ್ ಆನ್ ಅವರಿಂದ ನಾವೆಲ್ಲ ಈ ಹಿಂಸೆ ತೊಗೊಂಡ್ವಿ. ಈಗ ನೋಡ್ಬೋದು, ಕರ ತಲೆ ನೋಡಿ ಎಷ್ಟು ದಪ್ಪ ಇದೆ ಅಂತ. ಈ ರೀತಿ ಎಲ್ಲ ಆದಾಗ ನಾವಂತೂ ಕಾಯ್ಕೊಂಡಿರಬೇಕು. ಹಸಗಳು ಯಾವ ಟೈಮಲ್ಲಿ ಯಾವಾಗ ಈ ಹಸ ಕರ ಆಗ್ತದೆ ಅನ್ನೋದೇ ಗೊತ್ತಾಗಲ್ಲ. ಆಮೇಲೆ ಅವತ್ತು ನೈಟೆಲ್ಲ ಫುಲ್ಲು ನಾವು ಜಾಗರಣೆ ಇದ್ದಿದ್ದಾಯಿತು. ಈ ರೀತಿ ನೋಡಿ ರೈತರ ಕಷ್ಟ ಎಷ್ಟಿರುತ್ತೆ ಅಂತ. ಈಗ ಫೈನಲಿ ಕರ ಬಂದ್ಬಿಟ್ಟು ಅರ್ಧ ಆಚೆ ಬಂತು. ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಇನ್ನು ಗೊತ್ತಾಗ್ತಾ ಇಲ್ಲ ಅದು ಯಾವ ಕರ ಅಂತ ಅಂದ್ಬಿಟ್ಟು. ಪಾಪ ಹಸ ಬಡ್ಕೊಳುತ್ತೆ. ನಮಗಂತೂ ತುಂಬಾ ಬೇಜಾರಾಯಿತು.
ಫೈನಲಿ ಸ ಕರ ಹಾಕಿದಾಯಿತು. ನೋಡಿ ಎಷ್ಟು ದಪ್ಪ ಇದೆ ಅಂತ, ಸೇಮ್ ಅದ್ರ ಅಮ್ಮನ ಥರನೇ ಇದೆ. ನೀವು ನೋಡ್ಬೋದು. ನಿಮ್ಮ ಜೊತೆಲೂ ಎಲ್ಲ ಶೇರ್ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಸುಮಾರು ಜನ ನೋಡಿರಲ್ಲ ಹಸ ಹೇಗೆ ಕರ ಹಾಕುತ್ತೆ ಅನ್ನೋದು. ಯಾಕಂದರೆ ಅವು ಹೇಗೆ ಕರ ಹಾಕುತ್ತೆ ಮತ್ತು ಹೆಂಗೆ ಅನ್ನೋದು. ಕರ ಹಾಕಿದ್ಮೇಲೆ ನೋಡಬೇಕು, ಅದನ್ನೆಲ್ಲ ನಾವು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪ್ರತಿಯೊಂದು ಮಾಡಬೇಕು. ಇವೆಲ್ಲ ನಾವೇ ಕಲ್ತಿರೋದ್ರಿಂದ ನಾನು ಎಲ್ಲ ಮಾಡ್ತೀನಿ. ನಾನು ಎಲ್ಲ ಕಲ್ತಿರೋ ಅಂಥದ್ದು. ನಮ್ಮ ಅಮ್ಮವರೆಲ್ಲ ನಗ್ತಾರೆ, ಏನು ಎಲ್ಲ ಕಲ್ತಿದ್ಯಾ ಅಂತ. ಆ್ಯಕ್ಚುಲಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ಸಿಟಿಲಲ್ವ, ಸೊ ಎಲ್ಲ ಕಲ್ತಿರೋ ಅಂಥದ್ದು. ನೀವು ನೋಡ್ಬೋದು ಕರ ಎಷ್ಟು ಪುಟ್ಟದಾಗ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಇದು ಕರ ಬಂದುಬಿಟ್ಟು ಹೆಣ್ಗರ. ಸೊ ಸಾಕ್ಕೊಳ್ತೀವಿ ನಾವು. ಹೆಣ್ಗಾರ ಯೂಶ್ವಲಿ ನಾವು ಸಾಕ್ಕೊತೀವಿ. ಸಪೋಸ್ ಯಾರನ್ನ ಸಾಕ್ತೀನಿ ನಾವು ನಮಗೆ ಕೊಡಿ ಅಂತಂದರೆ ನಾನು ಕೊಟ್ಬಿಡ್ತೀನಿ. ಯಾಕಂದರೆ ಇಷ್ಟಪಟ್ಟು ಕೇಳ್ತಾರಲ್ಲ, ನಾವು ಸಾಕ್ತೀವಿ ಅಂದಾಗ ಸಾಕ್ಬಿಡ್ತೀವಿ. ಇವಾಗ ಇದನ್ನು ಕರನ ಅಮ್ಮನ ಮುಂದೆ ತೋರಿಸಲ್ಲ ಅಮ್ಮನಿಗೆ. ಯಾಕಂದರೆ ನಮಗೆ ಪ್ರಾಬ್ಲಮ್, ಕರನ ಅದ್ರ ಮುಂದೆ ಕಟ್ಟಾಕಬಾರ್ದು. ಅದು ರೂಢಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಹಾಲು ಕೊಡೋದಿಲ್ಲ, ಕರನೇ ಬೇಕು ಅನ್ನೋದು ಜಾಸ್ತಿ ಇದು ಮಾಡುತ್ತೆ ಹಸ. ಅದಕ್ಕೆ ಸ್ವಲ್ಪ ಹಸ ಈರಿದ ತಕ್ಷಣ ನಾವು ಕರನ ತಂದು ಸ್ವಲ್ಪ ದೂರ ತೊಗೊಂಬಂದು ಈ ರೀತಿ ಎಲ್ಲ ಫುಲ್ಲು ಕ್ಲೀನ್ ಮಾಡಬೇಕು. ಬಾಯಲ್ಲೆಲ್ಲ ಗಲೀಜಿರುತ್ತೆ, ಅದನ್ನೆಲ್ಲ ಫುಲ್ಲು ಹಿಂಗೆ ಚೀಲದಲ್ಲಿ ಬಟ್ಟೆಲೆಲ್ಲ ಕ್ಲೀನ್ ಮಾಡಿ ಒಕ್ಕಲೆಲ್ಲ ಕಟ್ ಮಾಡಿ, ಆಮೇಲೆ ಬ್ಲ್ಯಾಕ್ದು ಒಂದು ಔಷಧಿ ಬರುತ್ತೆ, ಒಕ್ಕಲು ಕಟ್ ಮಾಡಿ ಬ್ಲ್ಯಾಕ್ ಕಲರ್ ಔಷಧಿನ ಅದಕ್ಕೆ ಹಾಕಬೇಕು. ಆಮೇಲೆ ಹಸಿನಲ್ಲಿ 2 ಲೀಟ್ರಷ್ಟು ಹಾಲು ಕರೆದು ಹಾಲು ಕುಡಿಸೋವಂಥದ್ದು ಕರಿಗೆ. ಸೊ ಈ ರೀತಿ ಎಲ್ಲ ಮಾಡಬೇಕು. ಸೊ ಅದೆಲ್ಲ ನಮ್ಮ ಹಸ್ಬೆಂಡ್ ಮಾಡ್ತಾಯಿದ್ರು. ಈಗ ನಾನೆಲ್ಲ ಕೊಟ್ಟಿಗೆನ ಫುಲ್ಲೆಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾರೋವಂಥದ್ದು. ಅದೆಲ್ಲ ಹಾಲು ಸುರಿಸಿ ಎಲ್ಲ ಫುಲ್ಲು ಎಲ್ಲ ಗಲೀಜು ಮಾಡಿತ್ತು, ಬ್ಲೆಡ್ಡು ಎಲ್ಲ, ಅದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾರಂಥದ್ದು. ಹಸ ಕರ ಹಾಕುವಾಗಂತೂ ನನಗೆ ತುಂಬಾ ಕೆಲಸ ಇರುತ್ತೆ. ಕೆಲಸ ಅಂದರೆ ಫುಲ್ ಟಯರ್ಡ್ ಆಗಿರ್ತೀನಿ ಮಾತ್ರ, ಅಷ್ಟು ಕೆಲಸ ಇರುತ್ತೆ. ಸೊ ಇದನ್ನೆಲ್ಲ ಈಗ ನಾನು ಕ್ಲೀನಾಗಿ ಪೈಪ್ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇರೋವಂಥದ್ದು. ಆಮೇಲೆ ಹಿಂದೆಯೇ ಹಸನ ಎಬ್ಬರಿಸ್ಬೇಕು, ಯಾಕಂದರೆ ಸುಸ್ತಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿ ಹಾಲು ಕರೆದಿರೋವಂಥದ್ದು. ಯಾಕಂದರೆ ಕರ ಹುಟ್ಟಿದೆಯಲ್ಲ, ಕರಿಗೆ ಹಾಲು ಕುಡಿಸ್ಬೇಕಲ್ವ, ಗಿನ್ನಾಲಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಸೊ ಈ ರೀತಿ ನಮ್ಮ ಕೆಲಸಗಳು ನೋಡಿ ಹೇಗಿರುತ್ತೆ ಅಂತ. ಆಮೇಲೆ ನಾನು ಎಲ್ಲ ವಾಶ್ ಮಾಡಿ ಎಲ್ಲ ಆಯಿತು. ಸೊ ನಮ್ಮ ಹಸ್ಬೆಂಡು ನೆಕ್ಸ್ಟ್ ಬಂದ್ಬಿಟ್ಟು ಕರಿಗೆ ಹಾಲು ಕರೆದಿರೋ ಅಂಥದ್ದು. ಈ ಹಾಲಂತೂ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ, ಫಸ್ಟ್ ಹಾಲು ಕರೆದಿರೋ ಅಂಥದ್ದು ನಾವು ಸಕ್ಕರೆನೋ ಇಲ್ಲ ಬೆಲ್ಲ ಹಾಕೊಂಡು ಅದರಲ್ಲಿ ಗಿನ್ನಾಲಲ್ಲೆಲ್ಲ ಮಾಡ್ತಾರಲ್ವ, ಸೊ ಮಾಡ್ಕೊಂಡು ತಿನ್ನೋದಕ್ಕಂತೂ ತುಂಬ ಟೇಸ್ಟಿ. ಆ್ಯಕ್ಚುಲಿ ಫಸ್ಟ್ ಕರಿಯೋ ಹಾಲು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅಂದರೆ ಅದಕ್ಕೆ ನಾವು ಸೆಕೆಂಡ್ ಟೈಮ್ ಹಾಲು ಕರಿಯೋದನ್ನು ಎತ್ಕೊಂಡು ನಾವು ಸ್ವೀಟ್ ಮಾಡ್ಕೊತೀವಿ. ಈಗ ನೋಡಿ ಕರಿನೆಲ್ಲ ಕಟ್ಟಾಕಿ ಎಲ್ಲ ಕರಿಗೆ ಏನೇನು ಮಾಡಬೇಕೋ ಎಲ್ಲ ಮಾಡಿ ಈಗ ಕರಿಗೆ ಹಾಲು ಕುಡಿಸ್ತಾ ಇರೋವಂಥದ್ದು. ಹೆಣ್ಗರಲ್ವ ತುಂಬ ಚೆನ್ನಾಗಿದೆ, ಸಾಕಿದ್ರೆ ಅಂತೂ ಒಳ್ಳೆ ಹಸ ಆಗುತ್ತೆ. ನಮಗೆ ಜಾಗ ಇದೆ, ಹಿಂದೆ ಎಲ್ಲ ಜಾಗ ಇರೋದ್ರಿಂದ ನಾವು ಸಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಅದಕ್ಕೆ ಹಾಲು ಕರೆದ್ಬಿಟ್ಟು ಕುಡಿಸ್ತಾ ಇರೋ ಅಂಥದ್ದು. ಪಾಪ ಅದು ತುಂಬ ಹೊಟ್ಟೆ ಆಗಿರುತ್ತಲ್ವ, ಸೊ ಹಾಲು ಕುಡಿಸ್ಬಿಟ್ರೆ ಆರಾಮ್ಸೆ ಮಲ್ಕೊಳುತ್ತೆ ಅಂದ್ಬಿಟ್ಟು ಹಾಲು ಕುಡಿಸಿರೋಂಥದ್ದು. ಈಗ ನಮ್ಮ ಹಸ್ಬೆಂಡು ಕತ್ರಿ ತಗೊಂಡು ಅದು ಒಕ್ಕಲು ಇರುತ್ತಲ್ಲ, ಯಾಕಂದರೆ ನಾಯಿಗಳು ತಿನ್ಕೊಂಡ್ಬಿಡ್ತವೆ ನೈಟ್ ಹೊತ್ತು. ಸೊ ಈ ರೀತಿ ಒಕ್ಕಲನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಕರಿ ಔಷಧಿ ಅಂತ ಬರುತ್ತೆ, ಕಪ್ಪು ಔಷಧಿ ಬರುತ್ತೆ ನೋಡಿ, ಆ ಥರ ಕಪ್ಪು ಔಷಧಿ ಹಾಕ್ಬಿಡ್ಬೇಕು. ಇಲ್ಲ ನಾವು ನೈಟ್ ಒಳಗಡೆ ಮಲಗಿರ್ತೀವಿ, ನಾಯಿಗಳು ಏನು ಮಾಡ್ತವೆ, ಕರನೇ ಕಚ್ಚಾಕ್ಬಿಡ್ತವೆ. ಸೊ ಈ ರೀತಿ ಎಲ್ಲ ನಾವು ಮಾಡಿ ಕರಿನ ಇದು ಮಾಡಿದಾಗ ಸೊ ಕರಿಗೆ ನಾಯಿಗಳು ಏನೂ ಮಾಡಲ್ಲ. ಈ ರೀತಿ ಎಲ್ಲ ಮಾಡಬೇಕು, ಇಲ್ಲಾಂದರೆ ಕರಗಳಿಗೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ಬ್ಲಾಗಲ್ಲೇ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.